ಚಿನ್ನಡವಿಟ್ಟು ಬ್ಯಾಂಕ್ ಖಾತೆಗೆ ಹಣ ಜಮೆಯಾದ ಕೆಲವೇ ಕ್ಷಣಗಳಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಅದೇ ಖಾತೆಯಿಂದ ಕಳವಾಗಿರುವಂತಹ ಆಶ್ಚರ್ಯಕರ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಚಿಕ್ಕಮಗಳೂರು ಮೂಲದ ವಕೀಲರೊಬ್ಬರು ಚಿನ್ನವನ್ನ ಅಡವಿಟ್ಟು 4.1 ಲಕ್ಷ ರೂಪಾಯಿಗಳ ಗೋಲ್ಡ್ ಲೋನ್ ಪಡೆದಿದ್ರು. ಈ ಮೊತ್ತ ಅವರ ಬ್ಯಾಂಕ್ ಖಾತೆಗೆ ಜಮೆಯಾದ ತಕ್ಷಣವೇ ಇನ್ನೂ ಬ್ಯಾಂಕ್ ಆವರಣದಲ್ಲಿದ್ದಾಗಲೇ ಖಾತೆಯಿಂದ ಹಣ ಕಳವಾಗಿದೆ. ಸೈಬರ್ ಅಪರಾಧಿಗಳು ಸುಮಾರು 99,584 ರೂಪಾಯಿಗಳನ್ನು ಅಮೆಜಾನ್ ಪೇ ಮೂಲಕ ಎಗರಿಸಿರುವುದು ಬೆಳಕಿಗೆ ಬಂದಿದೆ. ಇನ್ನು ಯಾವುದೇ OTP ಸಂದೇಶ ಕೂಡ ಬಂದಿಲ್ಲ ಅಥವಾ APK ಲಿಂಕ್ಗಳ ಮೂಲಕ ಮೋಸ ನಡೆದಿದೆ ಎಂಬ ಸುಳಿವು ಇಲ್ಲದಿರುವುದು ಪ್ರಕರಣದ ತನಿಖೆಯನ್ನು ಮತ್ತಷ್ಟು ಗಂಭೀರವಾಗಿರಿಸಿದೆ. OTP ಅಥವಾ ಯಾವುದೇ ಅನುಮಾನಾಸ್ಪದ ಲಿಂಕ್ ಬಂದಿಲ್ಲವಾದರೂ ಕೂಡ ಹಣ ಕಳೆದುಕೊಂಡಿರುವ ಪ್ರಕರಣ ನಿಜಕ್ಕೂ ಶಾಕ್ ತಂದಿದೆ. ಘಟನೆ ತಿಳಿದ ಕೂಡಲೇ ವಕೀಲರು ಚಿಕ್ಕಮಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಹಣ ವರ್ಗಾವಣೆಯ ರೀತಿಯನ್ನ ಪತ್ತೆ ಹಚ್ಚಲು ಹಾಗೂ ಅಪರಾಧಿಗಳನ್ನು ಬಂಧಿಸಲು ತನಿಖೆ ಆರಂಭಿಸಿದ್ದಾರೆ.